ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ತೆಂಕ ಇರ್ಮಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ಯಾಮ ಪೂಜಾರಿ ಎಂಬವರ ಮನೆ ಸಂಪೂರ್ಣವಾಗಿ ಧರೆಶಾಹಿಯಾಗಿದ್ದು 7 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ. ಸುರಿತಾ ಇರುವ ಭಾರೀ ಮಳೆಗೆ ಬೃಹತ್ ನೆರೆ ಉಂಟಾಗಿದ್ದು, ಇದನ್ನು ಗಮನಿಸಿದ ಮನೆ ಮಂದಿ ಮನೆ ಬಿಟ್ಟಿದ್ರಿಂದ ನಡೆಯಬಹುದಾಗಿದ್ದ ಪ್ರಾಣಹಾನಿ ತಪ್ಪಿದೆ. ಆದರೆ ಮನೆ ಸಂಪೂರ್ಣವಾಗಿ ಧ್ವಂಸಗೊಂಡಿದ್ದರಿಂದ ಸೂರು ಕಳೆದುಕೊಂಡ ಕುಟುಂಬ ಬೀದಿಗೆ ಬಿದ್ದಂತಾಗಿದೆ. ಇಷ್ಟರಲ್ಲೇ ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಧನ ವಿತರಿಸುವ ಮೂಲಕ ಕುಟುಂಬದ ಸಮಸ್ಯೆಗೆ ಸ್ಪಂದಿಸುವಂತೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಬಾಲಚಂದ್ರ ಒತ್ತಾಯಿಸಿದ್ದಾರೆ. ಕಳೆದ ಸುಮಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತೆಂಕ ಗ್ರಾಮದ ವ್ಯಾಪ್ತಿಯ ಶ್ಯಾಮ ಪೂಜಾರಿಯವರ ಮನೆ ನೆರೆ ತುಂಬಿದ್ದು, ಅವರ ಮನೆಯು ಸಂಪೂರ್ಣವಾಗಿ ಧರೆಶಾಹಿಯಾಗಿರುತ್ತದೆ. ಬಡ ಕುಟುಂಬದವರಾಗಿರುವ ಅವರು ಈಗ ನಿರಾಶ್ರಿತರಾಗಿದ್ದು, ಅವರಿಗೆ ಸರ್ಕಾರದ ವತಿಯಿಂದ ದೊರಕುವ ಎಲ್ಲ ಸವಲತ್ತುಗಳನ್ನು ದೊರಕಿಸಿ ಅವರಿಗೆ ಸೂರು ಕಲ್ಪಿಸಲು ನಾವು ನಮ್ಮ ಗ್ರಾಮದ ಪರವಾಗಿ ಅವರ ಬಗ್ಗೆ ವಿನಂತಿಯನ್ನು ಮಾಡುತ್ತೇವೆ. ಹಾಗೂ ಅದಕ್ಕೆ ಸಂಭವಿಸಿದ ನಷ್ಟವು 7 ಲಕ್ಷಕ್ಕಿಂತಲೂ ಜಾಸ್ತಿ ಆಗಿರುವುದು. ಆ ಹಣವನ್ನು ನಮ್ಮ ಸರ್ಕಾರವು ಆದಷ್ಟು ಬೇಗ, ಅವರು ನಿರಾಶ್ರಿತರಾಗಿರುವುದರಿಂದ ಆದಷ್ಟು ಬೇಗ ಅವರಿಗೆ ಕಲ್ಪಿಸಿಕೊಡಬೇಕಾಗಿ ನಾವು ಗ್ರಾಮದ ಜನರು ಒತ್ತಾಯ ಮಾಡ್ತೀವಿ.